ಕೆಲವರು ಇವರನ್ನ ಹುಚ್ಚ ವೆಂಕಟೇಶ್ ಅಂತ ಕರೆಯುತ್ತಾರೆ. ಇನ್ನು ಕೆಲವರು ಇವರನ್ನ ಕರ್ನಾಟಕದ ರಾಬಿನ್ ಹುಡ್ ಅಂತ ಕೂಡ ಕರೆಯುತ್ತಾರೆ. ಇನ್ನು ಕೆಲವರು ಇವರನ್ನ ಕಿರಿಕ್ ರಾಜ ಅಂತ ಕರೆದ್ರೆ, ಕೆಲವರು ಇವರನ್ನ ನಕಲಿ ಲಾಯರ್ ಅಂತ ಕೂಡ ಕರೆಯುತ್ತಾರೆ. ಇನ್ನು ಕೆಲವರು ಇವರನ್ನ ರೆಬೆಲ್ ಸ್ಟಾರ್ ಅಂತ ಕೂಡ ಕರೆಯುತ್ತಾರೆ. ಕರ್ನಾಟಕದಲ್ಲಿ ಆಗ್ಲಿ ದೇಶದಲ್ಲಿ ಆಗ್ಲಿ ಯಾವುದೇ ವಿಷಯವಾಗಲಿ ಆ ವಿಷಯ ಕುರಿತು ಉಲ್ಟಾ ಮಾತನಾಡುವುದೇ ಈ ಯಪ್ಪನ ಕೆಲಸ. ಹೌದು, ಮಾತು ಮಾತಿಗೂ ನಂದಲ್ಲಿಡ್ಲಿ ಅಂತ ಬರುವಂತಹ ಆ ಕಿರಿಕ್ ವಕೀಲ್ ಸಾಬರೇ ಲಾಯರ್ ಜಗದೀಶ್. ಕೆಲವರು ಹೇಳುವ ಪ್ರಕಾರ ಈ ಜಗದೀಶ್ ಲಾಯರ್ಗೆ ಮೀಡಿಯಾ ಗೀಳು ಜಾಸ್ತಿ ಅಂತ. ಹಾಗಾದ್ರೂ ಮಾಡಿ ಮೀಡಿಯಾದಲ್ಲಿ ತಮ್ಮ ಪ್ರೆಸೆನ್ಸ್ ತರಿಸಿಕೊಳ್ಳಬೇಕೆನ್ನುವುದೇ ಈ ಯಪ್ಪನ ಕೆಲಸ. ಯಾವುದೇ ವಿಷಯ ಇರಲಿ, ಇರುವೆ ಸತ್ತರು ಫೇಸ್ಬುಕ್ ನಲ್ಲಿ ಲೈವ್ ಬಂದು ಅದರ ಬಗ್ಗೆ ಮಾತನಾಡುವುದು ಇವನ ಒಂದು ಚಾಳಿ. ಹೀಗೆ ಚಿಕ್ಕ ಚಿಕ್ಕ ವಿಷಯಗಳಿಗೆ ತಮ್ಮ ಒಪಿನಿಯನ್ ಕೊಡಲು ಇವರು ಯಾವಾಗಲೂ ಮುಂದೆ ಇರುತ್ತಾರೆ. ಒಂದು ದಿನ ಒಬ್ಬನ ಪರವಾಗಿ ನಿಂತರೆ ಮಾರನೇ ದಿನವೇ ಆ ವ್ಯಕ್ತಿಯ ವಿರುದ್ಧ ಮಾತನಾಡುತ್ತಾರೆ. ಹೌದು, ಅವರೇ ಕನ್ನಡದ ಮೀಡಿಯಾ ಸ್ಟಾರ್ ಲಾಯರ್ ಜಗದೀಶ್ ಅಲಿಯಾಸ್ ವಕೀಲ್ ಸಾಬ್. ಸ್ನೇಹಿತರೆ, ಇವತ್ತು ಯೂಟ್ಯೂಬ್ ತೆಗೆಯಿರಿ, ಫೇಸ್ಬುಕ್ ತೆಗೆಯಿರಿ, ಇನ್ಸ್ಟಾಗ್ರಾಮ್ ತೆಗೆಯಿರಿ, ಸ್ನಾಪ್ ಚಾಟ್ ತೆಗೆಯಿರಿ, ಅಥವಾ ಇನ್ಯಾವುದೋ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅಲ್ಲಿ ಲಾಯರ್ ಜಗದೀಶ್ ಇಲ್ಲ ಅಂದ್ರೆ ಆ ಮೀಡಿಯಾನೇ ಇಲ್ಲ ಅನ್ನೋ ಮಟ್ಟಿಗೆ ಈ ಜಗದೀಶ್ ಸೋಷಿಯಲ್ ಮೀಡಿಯಾದಲ್ಲಿ ಬ್ಯುಸಿ ಆಗಿರುತ್ತಾರೆ. ಮಾತು ಎತ್ತಿದ್ರೆ ಅದನ್ನ ಮಾಡಿಬಿಡುತ್ತೇನೆ, ಇದನ್ನ ಮಾಡಿಬಿಡುತ್ತೇನೆ, ಅವನನ್ನ ಹೊಡೆಯುತ್ತೇನೆ, ಇವನನ್ನ ಬಡಿಯುತ್ತೇನೆ ಅನ್ನುತ್ತಾ ವಿಡಿಯೋಗಳನ್ನ ಮಾಡುತ್ತಾನೆ ಇರುತ್ತಾರೆ. ಯಾರಿಗೂ ಕೂಡ ಕೇರ್ ಮಾಡುವುದಿಲ್ಲ. ಮುಖ್ಯಮಂತ್ರಿಯೇ ಆಗಲಿ, ಕಮಿಷನರೇ ಆಗಲಿ, ಜಡ್ಜ್ ಆಗಲಿ, ಎಲ್ಲರನ್ನ ಏಕವಚನದಲ್ಲಿ ಮಾತನಾಡುತ್ತಾರೆ. ಇದನ್ನೆಲ್ಲ ನೋಡಿಯೇ ಅವರ ಮೊದಲ ಪತ್ನಿ ಓಡಿ ಹೋಗಿದ್ದು ಅಂತ ಕೆಲವರು ಹೇಳುತ್ತಾರೆ. ವಕೀಲ್ ಸಾಬ್ ಲಾಯರ್ ಜಗದೀಶ್ ಅಂತ ಕರೆಯಲ್ಪಡುವ ಈ ಜಗದೀಶ್ ಮೂಲ ಹೆಸರು KN ಜಗದೀಶ್ ಕುಮಾರ್. ಇವರು ಮೂಲತಃ ಬೆಂಗಳೂರಿನ ಕೊಡಗೆಹಳ್ಳಿಯ ನಿವಾಸಿ. ಇವರದು ಶ್ರೀಮಂತ ಒಕ್ಕಲಿಗ ಕುಟುಂಬ. ಇವರ ತಾತ ಕೋಟ್ಯಾಧಿಪತಿ. ಇವರ ತಾತ ಆಗಿನ ಕಾಲದಲ್ಲಿಯೇ ದೊಡ್ಡ ಜಮೀನ್ದಾರರಾಗಿದ್ದರು. ಆ ಸಮಯದಲ್ಲಿಯೇ ಭಾರಿ ಪ್ರಮಾಣದ ಆಸ್ತಿಯನ್ನ ಹೊಂದಿದ್ದರು. ಇದೇ ಕಾರಣ ಈ ಜಗದೀಶ್ ಕುಮಾರ್ ಇವತ್ತು ಕೊಡಗೆಹಳ್ಳಿಯಲ್ಲಿ ಭವ್ಯವಾದ ಬಂಗಲೆಯನ್ನ ಕಟ್ಟಿಸಿಕೊಂಡು ಆಗರ್ಭ ಶ್ರೀಮಂತನ ಹಾಗೆ ಬದುಕುತ್ತಿದ್ದಾರೆ. ಬೆಂಗಳೂರಿನ ಕೊಡಗೆಹಳ್ಳಿಯಲ್ಲಿ 100 ಎಕರೆ ಜಮೀನು ಇವರದಾಗಿದೆ. ಇದರ ಬೆಲೆ ಈಗ 100 ಕೋಟಿಯಾಗಿದೆ. ಹೀಗಾಗಿ ಇವರು ಹುಟ್ಟ ಆಗರ್ಭ ಶ್ರೀಮಂತರು. ಇವರ ತಂದೆ ಹೆಸರು ನಾರಾಯಣ ಸ್ವಾಮಿ. ಶಾಲೆಯಲ್ಲಿ ಓದುವುದರಲ್ಲಿ ಅಷ್ಟಕ್ಕಷ್ಟೇ, ಆದರೂ ಕೂಡ ಆಟ ಆಡೋದ್ರಲ್ಲಿ ಮೇಲ್ಗೈ ಸಾಧಿಸಿದ್ದರು. ಆದರೆ ಚಿಕ್ಕಂದಿನಿಂದಲೂ ಕಿರಿಕ್ ಮಾಡುವುದು ಇವರ ಸ್ವಭಾವವಾಗಿತ್ತು. ಪ್ರತಿದಿನ ಒಂದಿಲ್ಲ ಒಂದು ಕಿರಿಕ್ ಮಾಡಿಕೊಂಡು ತಮ್ಮ ಶಾಲೆಯ ಹುಡುಗರೊಂದಿಗೆ ಹೊಡೆದಾಟ, ಬಡದಾಟ, ಜಗಳಾಟ ಮಾಡಿಕೊಂಡು ಮನೆಗೆ ಬರುವುದು ಇವರ ಕೆಲಸವಾಗಿತ್ತು. ಮನೆಯಲ್ಲೂ ಕೂಡ ಇವರ ತಂದೆ ತಾಯಿಗಳಿಗೆ ಇವರ ನಡವಳಿಕೆಯಿಂದ ತುಂಬಾನೇ ಬೇಸತ್ತು ಹೋಗಿದ್ದರು. ಮುಂದೆ ಹಾಗೋ ಹೀಗೋ ಮಾಡಿ SSLC ಮತ್ತು PUC ಮುಗಿಸಿದ್ದಾರೆ. ಆಮೇಲೆ ಬೆಂಗಳೂರಿನ ಕರ್ನಾಟಕ ಲಾ ಯೂನಿವರ್ಸಿಟಿಯಲ್ಲಿ LLB ಮುಗಿಸಿದ್ದಾರೆ. ಹಾಗೆ ನೋಡಿದರೆ 3 ವರ್ಷಕ್ಕೆ ಪಾಸ್ ಆಗಬೇಕಿದ್ದ LLB ಪದವಿಯನ್ನ ತಿನಿಕಾಡಿ 6 ವರ್ಷಕ್ಕೆ ಈ ಜಗದೀಶ್ ಮುಗಿಸಿದ್ದಾರೆ. ಕೆಲವರು ಹೇಳುವ ಪ್ರಕಾರ ಇದರಲ್ಲೂ ಕೂಡ ಗೋಲ್ಮಾಲ್ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೆ. ಆದರೆ ಇವರು ಮಾಡುತ್ತಿದ್ದ ಕಿರಿಕ್ ನಿಂದಾಗಿ ಕೊಡಗೆಹಳ್ಳಿ ಪೊಲೀಸರು ಇವರ ಮೇಲೆ ರೌಡಿ ಶೀಟರ್ ಕೇಸನ್ನ ಕೂಡ ಹಾಕಿದ್ದರು. ಇವರು ಹೇಳುವ ಪ್ರಕಾರ ಇವರು ಒಬ್ಬ RTI ಆಕ್ಟಿವಿಸ್ಟ್ ಅಂತ ಗುರುತಿಸಿಕೊಳ್ಳುತ್ತಾರೆ. ಇವರು ಕರ್ನಾಟಕದಲ್ಲಿ LLB ಮುಗಿಸಿದ್ರು. ಇವರು ರಿಜಿಸ್ಟರ್ ಮಾಡಿದ್ದು ದೆಹಲಿಯ ಬಾರ್ ಕೌನ್ಸಿಲ್ ನಲ್ಲಿ. ಆದರೆ ಕರ್ನಾಟಕ ಬಾರ್ ಕೌನ್ಸಿಲ್ ನಲ್ಲಿ ಇವರು ತಮ್ಮನ್ನು ತಾವು ರಿಜಿಸ್ಟರ್ ಮಾಡಿಲ್ಲ. ಬೆಂಗಳೂರಿನಲ್ಲಿ ವಕೀಲರ ಸಂಘ ಇವರು ಕರ್ನಾಟಕದಲ್ಲಿ ವಾದವನ್ನು ಮಂಡಿಸುವ ಹಾಗಿಲ್ಲ ಅಂತ ಇವರನ್ನ ನಿಷೇಧ ಮಾಡಿತ್ತು. ವಕೀಲ್ ಸಾಬ್ ಪ್ರಕಾರ ತಾವು ಬೆಂಗಳೂರಿನ ಬಾರ್ ಕೌನ್ಸಿಲ್ ನಲ್ಲಿ ರಿಜಿಸ್ಟರ್ ಮಾಡುವುದರಿಂದ ಭಾರತದಲ್ಲಿ ಎಲ್ಲಿ ಬೇಕಾದರೂ ವಾದವನ್ನ ಮಂಡಿಸಬಹುದು ಅಂತ ಟಕ್ಕರ್ ಕೂಡ ಕೊಟ್ಟಿದ್ದರು. ಆದ್ರೆ ದುರಾದೃಷ್ಟ ಇತ್ತೀಚೆಗೆ ಅವರ ಒಂದು ರಹಸ್ಯ ಬಯಲಿಗೆ ಬಂದಿತ್ತು. ಏನಪ್ಪಾ ಆ ರಹಸ್ಯ ಅಂದ್ರೆ, ಲಾಯರ್ ಜಗದೀಶ್ ಪಡೆದುಕೊಂಡಿದ್ದಂತಹ PUC ಸರ್ಟಿಫಿಕೇಟ್ ನಕಲಿ ಅಂತ ಗೊತ್ತಾಗಿತ್ತು. ಹೀಗಾಗಿ ಆ ನಕಲಿ ಸರ್ಟಿಫಿಕೇಟ್ ಬಳಸಿಕೊಂಡೇ ಮುಂದೆ ಅವರು LLB ಸೇರಿದ್ದರು. ಹೀಗಾಗಿ ಅವರು ಪಡೆದುಕೊಂಡಂತಹ ಆ LLB ಲಾ ಡಿಗ್ರಿ ಕೂಡ ಅಮಾನ್ಯತೆ ಎಂದು ಘೋಷಿಸಲಾಗಿದೆ. ಅಷ್ಟೇ ಅಲ್ಲದೆ ದೆಹಲಿಯ ಬಾರ್ ಕೌನ್ಸಿಲ್ ಕೂಡ ಇವರ ರಿಜಿಸ್ಟ್ರೇಷನ್ ಅನ್ನ ರದ್ದುಗೊಳಿಸಿದೆ. ಹೀಗಾಗಿ ಇವರನ್ನ ಈಗ ನಕಲಿ ಲಾಯರ್ ಅಂತ ಎಷ್ಟೋ ಜನ ಕರೆಯುತ್ತಾರೆ. ಈ ಲಾಯರ್ ಅಂತ ಕರೆಯಲ್ಪಡುವ ಈ ವಕೀಲ್ ಸಾಬ್ ಒಂದಲ್ಲ ಎರಡೆರಡು ಮದುವೆ ಆಗಿದ್ದಾರೆ. ಈ ಜಗದೀಶ್ ಲಾಯರ್ಗೆ ಒಂದಲ್ಲ ಎರಡೆರಡು ಲವ್ ಸ್ಟೋರಿಗಳಿವೆ. ಈ ಜಗದೀಶ್ ಲಾಯರ್ PUC ಓದುತ್ತಿರುವಾಗ ಟ್ಯೂಷನ್ಗೆ ಅಂತ ಒಬ್ಬ ಮೇಷ್ಟ್ರು ಬಳಿಗೆ ಹೋಗುತ್ತಿದ್ದರು. ಆ ಗುರುಗಳ ಮನೆಯಲ್ಲಿ
ಅವರ ಗುರುಗಳ ಅಕ್ಕನ ಮಗಳೊಬ್ಬಳು ಅಲ್ಲಿ ವಾಸವಾಗಿದ್ದಳು. ಟ್ಯೂಷನ್ಗೆ ಅಂತ ಹೋಗುತ್ತಿದ್ದ ಈ ಜಗದೀಶ್ ತಮ್ಮ ಗುರುಗಳ ಅಕ್ಕನ ಮಗಳ ಮೇಲೆ ಕಣ್ಣು ಹಾಕಿದ್ದಾನೆ. ಹಾಗೋ ಹೀಗೋ ಮಾಡಿ ಬಣ್ಣದ ಮಾತುಗಳನ್ನ ಆಡಿ ಆ ಹುಡುಗಿಯನ್ನ ಪಟಾಯಿಸಿದ್ದರು. ಆಮೇಲೆ ಆ ಹುಡುಗಿಗೆ ಇಲ್ಲ ಸಲ್ಲದ ಕನಸುಗಳನ್ನ ತೋರಿಸಿ ಅವಳು ಕೂಡ ಇವರ ಮೇಲೆ ಪ್ರೀತಿ ಹುಟ್ಟುವ ಹಾಗೆ ಮಾಡಿದ್ದಾರೆ. ಕೊನೆಗೆ ಇಬ್ಬರು ಮದುವೆಯಾಗಿದ್ದಾರೆ. ಆದ್ರೆ ಕೆಲವು ವರದಿಗಳ ಪ್ರಕಾರ ಮದುವೆ ಆದ ನಂತರವೂ ಯಾವಾಗಲೂ ಮನೆಯಲ್ಲಿ ಕ್ರಿಕ್ ಮಾಡಿಕೊಂಡು ಜಗಳಗಳನ್ನೇ ಆಡುತ್ತಿದ್ದರು ಎಂದು ಹೇಳಲಾಗುತ್ತಿದೆ. ಅಷ್ಟೇ ಅಲ್ಲದೆ ಈ ಜಗದೀಶ್ RTI ಆಕ್ಟಿವಿಸ್ಟ್ ಅಂತ ಗುರುತಿಸಿಕೊಂಡು ಯಾವಾಗಲೂ ಸಮಾಜದಲ್ಲಿ ಹೋರಾಟಗಳನ್ನ ಮಾಡುತ್ತಾ ಹೋಗುವುದು ಅವರ ಪತ್ನಿಗೆ ಇಷ್ಟವಿರಲಿಲ್ಲ. ಇದರಿಂದ ಅವರ ಹಾಗೂ ಅವರ ಹೆಂಡತಿಯ ನಡುವೆ ಭಿನ್ನಾಭಿಪ್ರಾಯ ಹೆಚ್ಚಾಗಿತ್ತು. ಇಬ್ಬರ ನಡುವೆ ಪ್ರತಿದಿನ ಜಗಳಗಳು ನಡೆಯುತ್ತಿದ್ದವು. ಈ ನಡುವೆ ಅವರ ಪತ್ನಿ ಜಗದೀಶ್ ಮೇಲೆ ವರದಕ್ಷಿಣೆ ಕೇಸ್ ಕೂಡ ಹಾಕಿ ದೂರವಾಗಿದ್ದಾರೆ. ಅವರ ಹೆಂಡತಿಯ ಪ್ರಕಾರ ಜಗದೀಶ್ ಯಾವಾಗಲೂ ತಮ್ಮದೇ ಆಟ ನಡೆಯಬೇಕು, ತಾವು ಹೇಳಿದ್ದೇ ಆಗಬೇಕು ಅಂತ ಹಠ ಮಾಡುತ್ತಿದ್ದರಂತೆ. ಇದೇ ಸಮಯದಲ್ಲಿ ಜಗದೀಶ್ ತಮ್ಮ ಕೂಡ ಇವರಿಂದ ದೂರವಾಗಿದ್ದಾರೆ. ಈ ವಕೀಲ್ ಸಾಬ್ ಜಗದೀಶ್ ಹೇಳುವ ಪ್ರಕಾರ ತಮ್ಮ ತಮ್ಮನನ್ನ ಇವರೇ ಸಾಕಿದ್ದು. ಅಷ್ಟೇ ಅಲ್ಲದೆ ಅವರು ತಮ್ಮ ತಮ್ಮನ ಮದುವೆಯನ್ನು ಕೂಡ ವಿಜೃಂಭಣೆಯಿಂದ ಮಾಡಿದ್ದು ಅಂತ ಜಗದೀಶ್ ಹೇಳಿಕೊಳ್ಳುತ್ತಾರೆ. ಆದ್ರೆ ಇವರ ತಮ್ಮ ಇವರ ವಿರುದ್ಧವೇ ಇವರಿಂದ ದೂರವಾಗಿ ಹೋದರು ಅನ್ನುವುದು ಜಗದೀಶ್ ಮಾತಾಗಿದೆ. ಹೀಗಾಗಿ ಜಗದೀಶ್ ಮನೆಯಲ್ಲಿ ಒಂದು ರೀತಿಯ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿತ್ತು. ಕೆಲವು ದಿನಗಳ ಕಾಲ ಜಗದೀಶ್ ಮೌನವಾಗಿದ್ದರು ಹಾಗೂ ತಮ್ಮ ವಕೀಲಿಗಿರಿಯನ್ನ ಮುಂದುವರಿಸಿಕೊಂಡು ಹೋಗಿದ್ದಾರೆ. ಇದೇ ಸಮಯದಲ್ಲಿ ನೋಡಿ ಜಗದೀಶ್ಗೆ ಎರಡನೇ ಬಾರಿ ಪ್ರೀತಿಯಾಗಿದ್ದು, ಅದು ಕೂಡ ಒಬ್ಬ ಲಾಯರ್ ಮೇಲೆ. ಹೌದು, ಅವರೇ ಸೌಮ್ಯ. ಮುಂದೆ ಲಾಯರ್ ಜಗದೀಶ್ ಇವರ ಜೊತೆ ಮದುವೆ ಕೂಡ ಆಗುತ್ತದೆ. ಈ ದಂಪತಿಗಳಿಗೆ ಆರ್ಯನ್ ಎನ್ನುವ ಒಬ್ಬ ಮಗನೂ ಕೂಡ ಇದ್ದಾನೆ. ಆದ್ರೆ ಜಗದೀಶ್ಗೆ ಆಗಾಗ ವಿವಾದಗಳನ್ನ ಮೈ ಮೇಲೆ ಎಳೆದುಕೊಳ್ಳುವುದು ಅಭ್ಯಾಸ ಆಗಿ ಹೋಗಿತ್ತು. ಯಾವುದೇ ವಿಷಯ ಬಂದರೂ ಕರ್ನಾಟಕದಲ್ಲಿ ಆಗಲಿ ಹೊರಗಡೆ ಆಗಲಿ ಒಂದಿಲ್ಲ ಒಂದು ಕಮೆಂಟ್ ಮಾಡಿ ವಿವಾದಕ್ಕೆ ಸಿಲುಕು ಹಾಕಿಕೊಳ್ಳುವುದೇ ಇವರ ಕೆಲಸವಾಗಿತ್ತು. ಇವರು ಪದೇ ಪದೇ ಜೈಲಿಗೆ ಹೋಗುವುದು ಕೂಡ ಅಭ್ಯಾಸ ಮಾಡಿಕೊಂಡಿದ್ದರು. ನಿಜ ಹೇಳಬೇಕೆಂದ್ರೆ ವಕೀಲ್ ಸಾಬ್ ಲಾಯರ್ ಜಗದೀಶ್ಗೆ ಜೈಲು ಅಂದ್ರೆ ಎರಡನೇ ಮನೆ ಆಗಿಬಿಟ್ಟಿತ್ತು. ಹೀಗಾಗಿ ಕರ್ನಾಟಕದ ಬೇರೆ ಬೇರೆ ಪೊಲೀಸ್ ಸ್ಟೇಷನ್ಗಳಲ್ಲೂ ಇವರ ಮೇಲೆ ಹಲವಾರು ಕೇಸುಗಳು ಈಗಲೂ ಕೂಡ ದಾಖಲೆಯಾಗಿವೆ. ಮನುಷ್ಯ ಒಂದು ಸಾರಿ ತಪ್ಪು ಮಾಡಿ ಪಾಠವನ್ನ ಕಲಿಯುತ್ತಾನೆ, ಎರಡು ಸಾರಿ ತಪ್ಪು ಮಾಡಿ ಪಾಠವನ್ನ ಕಲಿಯಬಹುದು. ಆದರೆ ಈ ಮನುಷ್ಯ ಮಾತ್ರ ಯಾವತ್ತೂ ಪಾಠವನ್ನ ಕಲಿಯುವುದಿಲ್ಲ ಅಂತ ಕೆಲವರು ಹಿತೈಷಿಗಳು ಇವರ ಬಗ್ಗೆ ಹೇಳುತ್ತಾರೆ. ವಕೀಲರ ಸಂಘ ಮೇಲೆಯೇ ಕೋರ್ಟ್ ಆವರಣದಲ್ಲಿಯೇ ವಕೀಲರ ಮೇಲೆ ಇವರು ಗಲಾಟೆಯನ್ನ ಮಾಡಿದ್ದರು. ಹೀಗೆ ಒಂದಿಲ್ಲ ಒಂದು ವಿವಾದದಲ್ಲಿ ಮುಳುಗುವುದು ಇವರ ಅಭ್ಯಾಸವಾಗಿತ್ತು. ಮೊದಲು ದರ್ಶನ್ ಕೇಸ್ ನಲ್ಲಿ ದರ್ಶನ್ ಪರವಾಗಿ ವಿಡಿಯೋಗಳನ್ನ ಬಿಟ್ಟು ತಾನು ದರ್ಶನ್ಗೆ ಬೇಲನ್ನ ಕೊಡಿಸುತ್ತೇನೆ ಅಂತ ಹೇಳುತ್ತಿದ್ದರು. ಆದ್ರೆ ಅದೇನಾಯ್ತೋ ಗೊತ್ತಿಲ್ಲ. ಕೆಲವೇ ದಿನಗಳ ನಂತರ ದರ್ಶನ್ ವಿರುದ್ಧವೇ ಮಾತನಾಡಲು ಆರಂಭಿಸಿದ್ದರು. ಹೀಗೆ ಮಂತ್ರಿಗಳ ಮೇಲೆ, ಜಾತಿ ಧರ್ಮದ ಮೇಲೆ, ಕರ್ನಾಟಕದಲ್ಲಿ ಆಗುವ ನ್ಯಾಯ ಅನ್ಯಾಯದ ಮೇಲೆ ಪದೇ ಪದೇ ತಮ್ಮ ವಿವಾದಾತ್ಮಕ ವಿಡಿಯೋಗಳನ್ನ ಮಾಡಿ ಬಿಡುವುದು ಇವರ ಅಭ್ಯಾಸವಾಗಿತ್ತು. ನಿಜ ಹೇಳಬೇಕೆಂದ್ರೆ ಈ ಸಮಯದಲ್ಲಿ ಈ ಜಗದೀಶ್ ಕುಮಾರ್ಗೆ ಲಕ್ಷಾಂತರ ಜನರು ಅಭಿಮಾನಿಗಳು ಕೂಡ ಹುಟ್ಟಿಕೊಂಡಿದ್ದರು. ಈ ವಿಡಿಯೋ ನೋಡುವವರು ಕೆಲವರು ಇವರ ಅಭಿಮಾನಿಗಳು ಕೂಡ ಇರಬಹುದು. ಆದ್ರೆ ಬರಬರುತ್ತಾ ಇವರ ವಿವಾದಾತ್ಮಕ ಹೇಳಿಕೆಗಳು ಇವರ ಅಭಿಮಾನಿಗಳಿಗೂ ಕೂಡ ಸಿಟ್ಟನ್ನ ತರಿಸಿತ್ತು. ಅಷ್ಟೇ ಅಲ್ಲದೆ ತಮ್ಮ ಮನೆ ಬೆಂಗಳೂರಿನ ಕೊಡಿಗೆಹಳ್ಳಿಯಲ್ಲಿ ಅಣ್ಣಮ್ಮ ದೇವಿ ಮಹೋತ್ಸವ ಸಮಯದಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಿ ಅಣ್ಣಮ್ಮ ದೇವಿ ಉತ್ಸವನ್ನ ಯಾಕೆ ಮಾಡುತ್ತೀರಿ ಅಂತ ಅಣ್ಣಮ್ಮ ದೇವಿ ಉತ್ಸವ ಮಾಡುತ್ತಿದ್ದ ಜನರ ಮೇಲೆ ಮುಗಿಬಿದ್ದಿದ್ದರು. ಹೀಗಾಗಿ ತಮ್ಮ ಮನೆಯ ಮುಂದೆ ದೊಡ್ಡ ಗಲಾಟೆ ಮಾಡಿಕೊಂಡು ಹಲವಾರು ಜನ ಸೇರಿಕೊಂಡು ಇವರನ್ನ ಸರಿಯಾಗಿ ಬೆಂಡೆತ್ತಿದ್ದರು. ಹಾಗೂ ಅವರ ಕಾರ್ ಕೂಡ ಇದರಿಂದ ಜಖಮಾಗಿತ್ತು. ಇವರ ಈ ಕಾಂಟ್ರವರ್ಸಿಯಲ್ ಇಮೇಜ್ ಕಂಡು ಕನ್ನಡದ ಬಿಗ್ ಬಾಸ್ ನಲ್ಲಿ ಸೀಸನ್ 11ರಲ್ಲಿ ಇವರಿಗೆ ಎಂಟ್ರಿ ಕೂಡ ಕೊಡಲಾಗಿತ್ತು. ಅಲ್ಲಿಯೂ ಕೂಡ ಪ್ರತಿದಿನ ತಮ್ಮ ಪ್ರತಿಸ್ಪರ್ಧಿಯೊಂದಿಗೆ ಕ್ರಿಕ್ ಮಾಡಿಕೊಂಡು ಜಗಳವಾಡುತ್ತಿದ್ದರು. ನಾನು ಮನಸ್ಸು ಮಾಡಿದರೆ ಈ ಬಿಗ್ ಬಾಸ್ ಅನ್ನೇ ನಿಲ್ಲಿಸಿ ಬಿಡುತ್ತೇನೆ ಅಂತ ದಿಮಾಕಿನ ಮಾತುಗಳನ್ನ ಆಡುತ್ತಿದ್ದರು. ಅದೇನು ಅಂತಾರಲ್ಲ, ಹುಟ್ಟು ಗುಣ ಸುಟ್ಟರು ಹೋಗಲ್ಲ ಅಂತ. ಅಂತಹ ಮಾತಿಗೆ ನಿಜವಾದ ಸಾಕ್ಷಿ, ಅಂತಹ ಕ್ಯಾರೆಕ್ಟರ್ ಅಂದ್ರೆ ಅದುವೇ KN ಜಗದೀಶ್ ಕುಮಾರ್ ಅಲಿಯಾಸ್ ವಕೀಲ್ ಸಾಬ್. ಸ್ನೇಹಿತರೆ, ಈ ವ್ಯಕ್ತಿಯ ವ್ಯಕ್ತಿತ್ವದಿಂದ ನೀವೇನು ಕಲಿತೀರಿ ಅನ್ನುವುದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನೀವು ಈ ವಕೀಲ್ ಸಾಬರ ಫ್ಯಾನು ಹೌದು ಅಲ್ಲೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಬರೆಯಿರಿ. ಇವರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಮುಂದಿನ ಸಂಚಿಕೆಯಲ್ಲಿ ತರುತ್ತೇನೆ.